ದೇವರನ್ನು ಪ್ರಾರ್ಥನೆ ಮಲ್ಪುವರು ಮೇರನ ತಪಸ್ಸಿಗೆ ಒಲಿ ನಂಚಿನ ಈಶ್ವರ ದೇವರು ಯಾನು ಕದಳೀವನಟು ಮಂಜುನಾಥನ ರೂಪಡು ನೆಲೆಯಾಪೆ ಪಂಡದು ಅಭಯ ಕೊರ್ಪೇರಿಗೆ ಕದಳೀವನ ಪಂಡ ಇತ್ತೆದ ಕದ್ರಿ ಕ್ಷೇತ್ರ ಪರಶುರಾಮ ದೇವರು ಸಹ್ಯಾದ್ರಿ ಹಿಡಿದು ತೀರ್ಥ ತೋನಗ ಪೂರ್ತಿ ಕಡಲೆ ತೋಜುಡು ಅಪಗ ಮುಲ್ಪ ದೇವಸ್ಥಾನ ಕಟ್ಟರೆ ಸಾಧ್ಯ ಇಜ್ಜಿ ಪಡೆದು ಆಲೋಚನೆ ಮಲ್ಪನಾಗ ಕಡಲ್ದ ರಾಜಡ ಭಿನ್ನಯ ಮಲ್ಪುವರಿಗೆ ಈ ಹೆಂಗ್ ದೇವಸ್ಥಾನ ಕಟ್ಟರೆಗೋಸ್ಕರ ಜಾಗ ಬಿಡ್ದು ಕೊರಡು ಪಂಡದು ಕಡಲ್ದ ರಾಜೆ ಒಪ್ಪಂದಿನ ಪಗ ಯುದ್ಧ ಮಲ್ಪಡಾಪಡು ಆ ಯುದ್ಧಡ್ ಕಡಲ್ದ ರಾಜೆ ಸೋಪುವೆ ಕಡೆಗೆ ಯಾನು ಕೊಡಲಿ ದಕ್ಕಿನ ಜಾಗನ ಈ ಬುಡ್ದು ಕೊರಡು ಪಂಡದು ಕಡಲ್ದ ರಾಜಡ ಕೇನೂರಿಗೆ ಐಕ್ ಒತ್ತೊಂದ ಕಡಲ್ದ ರಾಜೆ ಪರಶುರಾಮ ಮುನಿಕುಲು ದಕ್ಕಿನಂಚಿನ ಕೊಡಲಿದಾತ ಜಾಗನ ಬುಡ್ದು ಪಿರಪೋಪೆಗೆ ಆ ಜಾಗನೆ ಇನಿಕ್ ತುಳುನಾಡು ಪಡೆದು ಪುದರಾಡಿಗೆ ಈ ಪರಶುರಾಮ ಮುನಿಕುಲೇನು ಇತ್ತೆ ನಮ್ಮ ವೇದಿಕೆಡು ತೂರಗುಲ್ಲ ಕವಿಂ ಕವೇನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ಮೋದಿಭಿಶ್ಚೇದಸಾದನಂ ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ಅಗಂ ಹೋಮಚಮಾಂಗಿರ ಸಂಗಯಂತಸ್ कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्धिकम् कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्धिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु मातः समस्त जगतां मधुकैटभारे वक्षो विहारिणि मनोहर दिव्यमूर्ते श्रीस्वामिनि श्रुत जनप्रियदानशीले श्रीवेङ्कटेश दयिते तव सुप्रभातम् मातः समस्त जगतां मधुकैटभारे वक्षो विहारिणि मनोहर दिव्यमूर्ते श्रीस्वामिनि श्रुत जनप्रियदानशीले श्रीवेङ्कटेश दयिते तव सुप्रभातम् Arya
ಇರ್ಬಾಲೆ ಜಾತಿಗೊಂಜಿ ವಿವಾಹ ಪದ್ಧತಿ ಉಂಡು. ಇಂಚನೆ ತುಳುನಾಡು ಕ್ರಿಶ್ಚಿಯನ್ ಧರ್ಮದ ಮದಿಮೆದ ದುನ್ನಾನಿ ರೋಜ್ ಕಾರ್ಯಕ್ರಮ ನಡಪಡು. ತುಳುನಾಡಿದ ಒಂಜೊಂಜಿ ಜಾತಿದ ಪಂಡ ಮುಸ್ಲಿಂ ಧರ್ಮಡ್ ನಿಖಾ ನಡಪಡು, ಕ್ರಿಶ್ಚಿಯನ್ ಧರ್ಮಡ್ ರೋಜ್ದ ಕಾರ್ಯಕ್ರಮ ಒಂಜಿ ತುಳುನಾಡದ ಕಂಪುಲ ಒಪ್ಪುದು. ಆ ತುಳುನಾಡದ ಕಂಪು ಎಂಚ ಉಂಡು ಪಂಡ ದುಮ್ನಾನಿ ತಾರಾಯಿ ಪೆರೆದು ಆ ಇಲ್ಲದ ಅಪ್ಪೆಲ್ಲು ಐತ ಪೇರು ಮಾಡ್ತದ ಮದಿಮೆಲೆಗೆ ಮುಟ್ಟವನಂಚಿನ ಕ್ರಮ ಪದ್ಧತಿನ ನಮ್ಮ ತುಳುನಾಡು ಆಚರಣೆ ಮಾಡ್ತದ. ಇದೇನೆ ನಮ್ಮ ಪಿದವರಿಗೂ ಕೂಡ ತೂರ್ನಿಕಂದು ಒಂದು ಸಂಪೂರ್ಣವಾದ ಒಂಜಿ ಭಾರತೀಯ ಪದ್ಧತಿಯಿಂದ ಪುನೋಗಿ ಈ ಭಾರತೀಯ ಪದ್ಧತಿಯ ಆಚರಣೆಗಳು ಹೆಚ್ಚು ನಡಪಲು ಕಂಪನಿನ ವೇದಿಕೆ ನನ್ನ ದುಃಖದ ತೋಜವರೆಗುಲ್ಲರು. ನಮಸ್ಕಾರ, ಸೋಮೆಲು, ಸಲಾಂ ಅಲೈಕುಂ. ಎಲ್ಲರಿಗೂ ಶುಭ ಸಂಜೆಯ ನಮನಗಳು. ಆದಿಕಾಲದಿಂದಲೂ ಮಾನವನು ಒಂದು ನಿರ್ದಿಷ್ಟ ಗುರಿಯನ್ನಿಟ್ಟು ಅವರವರ ಧರ್ಮಕ್ಕನುಗುಣವಾಗಿ ಹಲವಾರು ಸಂಸ್ಕೃತಿಗಳನ್ನು ಅಳವಡಿಸಿಕೊಳ್ಳುತ್ತಾ ಬಂದಿದ್ದಾರೆ. ಪ್ರತಿಯೊಂದು ಸಂಸ್ಕೃತಿಗೂ ಒಂದೊಂದು ವಿಶಿಷ್ಟತೆ, ಪವಿತ್ರತೆ ಮತ್ತು ಅರ್ಥವಿದೆ. ಇದೆಲ್ಲ ನಮ್ಮ ಹಿರಿಯರು ನಮಗಾಗಿ ಬಿಟ್ಟುಕೊಟ್ಟ ಆಸ್ತಿಯಾಗಿದೆ. ಇದನ್ನು ಪಾಲಿಸುವುದು ನಮ್ಮ ಆದ್ಯ ಕರ್ತವ್ಯ. ಅದೇ ರೀತಿ ನಮ್ಮ ಕ್ರೈಸ್ತ ಸಮುದಾಯದಲ್ಲಿ ಆಚರಿಸಿ ಬಂದ ಹಲವು ಸಂಸ್ಕೃತಿಗಳಿವೆ, ಸಂಪ್ರದಾಯಗಳಿವೆ. ಅದರಲ್ಲಿ ಒಂದಾದ ರೋಸ್ ಕಾರ್ಯಕ್ರಮ ನಮ್ಮ ಅಚ್ಚುಮೆಚ್ಚಿನ ಹಾಗೂ ವಿವಿಧತೆಯಿಂದ ಕೂಡಿದ ಕಾರ್ಯಕ್ರಮವಾಗಿದೆ. ರೋಸ್ ಕಾರ್ಯಕ್ರಮವೆಂದರೆ ಗಂಡು ಅಥವಾ ಹೆಣ್ಣು ದಾಂಪತ್ಯ ಜೀವನಕ್ಕೆ ಕಾಲಿಡುವ ಹಿಂದಿನ ದಿನದಂದು
ಕಲ್ಪವೃಕ್ಷ ಅಂದರೆ ಬೇಡಿದ್ದನ್ನು ಕೊಡುವಂತಹ ಮರದಿಂದ ದೊರೆತ ತೆಂಗಿನಕಾಯಿಯನ್ನು ಒಡೆದು ಅದರ ಹಾಲಿನಿಂದ ಮದುಮಕ್ಕಳಿಗೆ ಅಭಿಷೇಕ ಮಾಡುತ್ತಿದ್ದರು. ಇದು ನಿರ್ಮಲತೆಯ ಹಾಗೂ ಪವಿತ್ರತೆಯ ಸಂಕೇತವಾಗಿದೆ. ಹಾಗಾಗಿ ಈ ರೋಸ್ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಓಕೆ, ಇಂದಿನ ಮದುಮಗ ಹಾಗೂ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಶ್ರೀ ಆಲ್ವಿನ್ ರವರು ತಮ್ಮ ಹೆತ್ತವರೊಂದಿಗೆ ವೇದಿಕೆಗೆ ಬರಲು ಅಣಿಯಾಗಿದ್ದಾರೆ. ತಾವು ಕುಳಿತುಕೊಳ್ಳಬಹುದು. ಶ್ವೇತವರ್ಣದ ಶರ್ವಾನಿ, ಮುಖದಲ್ಲಿ ನಗೆಯ ಹನಿ, ಮದುಮಗಳ ಪ್ರಿಯಮಣಿ, ನಿಮ್ಮೆಲ್ಲರ ನೆಚ್ಚಿನ ಕಣ್ಮಣಿ ಮದುಮಗ ಆಲ್ವಿನ್ ಹೇಗೆ ಕಾಣಿಸುತ್ತಿದ್ದಾರೆ? ಸೂಪರ್ ತಾನೇ? ಹಾಗಾದರೆ ಜೋರಾದ ಚಪ್ಪಾಳೆಯನ್ನು ನಾವು ಕೊಡೋಣ. ಅಂತೆಯೇ ಮದುಮಗನ ತಂದೆ ತಾಯಿ ಇದ್ದಾರೆ ಶ್ರೀ ಎವರೆಸ್ಟ್ ಡಿಸೋಜಾ ಹಾಗೂ ಶ್ರೀಮತಿ ಸಬಿತಾ ಡಿಸೋಜಾ. ಮಗನ ಮದುವೆ ಹಾಗೂ ಮನೆಗೆ ಸೊಸೆ ಬರುತ್ತಿದ್ದಾಳೆಂತ ಸಂತೋಷದ ಸಾಗರದಲ್ಲಿ ತೇಲಾಡುತ್ತಿದ್ದಾರೆ. ಅವರಿಗೂ ನಮ್ಮ ಕರತಾಳದಿಂದ ಅಭಿನಂದಿಸೋಣ ಹಾಗೂ ಈ ದಿನದ ಶುಭಾಶಯವನ್ನು ಕೋರೋಣ. ಧನ್ಯವಾದಗಳು. ಗುರು ದೇವೋಭವ, ಅತಿಥಿ ದೇವೋ ಯಜಮಾನಿ ಸ್ವಾಗತದ ಗುರುತಾಗಿ ಎಲೆ ಅಡಿಕೆ ನೀರನ್ನು ನೀಡಿ ಈ ವಾಳೆಯ ಗುರುಕಾರಿಗೆ ಸ್ವಾಗತಿಸುವುದು. ಚಪ್ಪಾಳೆಯನ್ನು ನೀಡೋಣ. ಈಗ ವಾಳೆಯ ಗುರುಕಾರರಾದ ಶ್ರೀಮನ್ ವಿಕ್ಟರ್ ಮೆಂಡೋನ್ಸಾ ರವರು ನೆರೆದಿರುವ ಸಭಿಕರೆಲ್ಲರಿಗೂ ಎಲೆ ಅಡಿಕೆ ನೀರನ್ನು ನೀಡಿ ಸ್ವಾಗತಿಸುವುದು. ऑलविनच्या रोसाच्या कार्यालया तुमकां सुमेश नांक त्याच्या कुटुंबाच्या तर्फे हांव पान पडून तुमकां स्वागत मागता. पान पडून तुमकां पावली, तुमकां देव बरें करूं गुरुकरಮ್ಮ. ಎಲ್ಲ ಕೆಲಸ ಕಾರ್ಯಗಳು ಸಿದ್ಧಿಯಾಗಬೇಕಾದರೆ ಪ್ರಾರ್ಥನೆ ಅತಿ ಮುಖ್ಯ. ಇಂದಿನ ಕಾರ್ಯಕ್ರಮ ಸುಸೂತ್ರವಾಗಿ ನೆರವೇರಲು ಹಾಗೂ ಮದುಮಗ ಆಲ್ವಿನ್ ರವರ ದಾಂಪತ್ಯ ಜೀವನ ಪಾವನವಾಗಲೆಂದು ಈ ಪ್ರಾರ್ಥನೆಯ ಮೂಲಕ ದೇವರಲ್ಲಿ ಬೇಡಿಕೊಳ್ಳೋಣ. ವಾಳೆಯ ಗುರುಕಾರರು ಶ್ರೀ ವಿಕ್ಟರ್ ಮೆಂಡೋನ್ಸಾ ಹಾಗೂ ಸಂಗಡಿಗರು ಪ್ರಾರ್ಥನಾ ವಿಧಿಯನ್ನು. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯವು ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪಿತನ, ಸುತನ, ಪವಿತ್ರಾತ್ಮ ನಾಮದಲ್ಲಿ ಆಮೆನ್. ಪ್ರಾರ್ಥನೆಗಾಗಿ ಧನ್ಯವಾದಗಳು. ಪ್ರಾರ್ಥನೆಯ ಬಳಿಕ ಹಿರಿಯರು ಮದುಮಗನಿಗೆ ಆಶೀರ್ವಾದಿಸುವುದು ವಾಡಿಕೆ. ಈಗ ಮದುಮಗ ಕೈ ಜೋಡಿಸಿ ನಿಂತುಕೊಳ್ಳುವರು. ಅವರ ಮುಂದಿನ ಜೀವನ, ದಾಂಪತ್ಯ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಲೆಂದು ಮದುಮಗನ ಹೆತ್ತವರು, ಸಂಬಂಧಿಕರು ಮುಂದೆ ಬಂದು ಆಶೀರ್ವದಿಸುವರು. ಮೊದಲು ತಂದೆ ತಾಯಿ ಶ್ರೀ ಎವರೆಸ್ಟ್ ಡಿಸೋಜಾ ಹಾಗೂ ಸಬಿತಾ ಡಿಸೋಜಾ ರವರು ಮುಂದೆ ಬರುವುದು ಮತ್ತು ತಮ್ಮ ಮಗನಿಗೆ ಆಶೀರ್ವಾದವನ್ನು ನೀಡುವುದು. ಹಾಗೂ ದೊಡ್ಡಪ್ಪ, ದೊಡ್ಡಮ್ಮ ಶ್ರೀ ಫಿಲಿಪ್ ಡಿಸೋಜಾ ಮತ್ತು ಶ್ರೀಮತಿ ಮಾರ್ಸಲಿನ್ ಡಿಸೋಜಾ, ಅಂತೆಯೇ ಅತ್ತೆ ಮಾವ ಶ್ರೀ ಜೋಸೆಫ್ ಪಿಂಟೋ ಹಾಗೂ ಶ್ರೀಮತಿ ಪ್ರೆಸಿಲಾ ಡಿಸೋಜಾ.
ಈಗ ವಾರ್ಡಿನ ಗುರುಕಾರ ಶ್ರೀ ವಿಕ್ಟರ್ ಮೆಂಡೋನ್ಸಾರ್ ಅವರು ನಿಮ್ಮೆಲ್ಲರ ಪರವಾಗಿ ವರನಿಗೆ ಆಶೀರ್ವದಿಸುವುದು. ತಾವೆಲ್ಲರೂ ಎದ್ದು ನಿಂತು ಬಲಕೈ ಚಾಚಿ ಮದುಮಗನಿಗೆ ಆಶೀರ್ವದಿಸುವುದು. ಧನ್ಯವಾದಗಳು. ಪ್ರಿಯರೇ, ಹಿಂದಿನ ಕಾಲದಲ್ಲಿ ಜನರು ಒಗ್ಗಟ್ಟಿನಿಂದ ಸಹಬಾಳ್ವೆಯಿಂದ ಬದುಕುತ್ತಿದ್ದರು. ಕೃಷಿ ಅವರ ಪ್ರಮುಖ ವೃತ್ತಿಯಾಗಿತ್ತು. ಬಡತನವಿದ್ದರೂ ಜನರ ಮನಸ್ಸು ಶ್ರೀಮಂತವಾಗಿತ್ತು. ಹಾಗಾಗಿ ಕುಟುಂಬದಲ್ಲಿ ಒಂದು ಕಾರ್ಯಕ್ರಮವಾದಾಗ ಅವರಿಂದ ನಿಭಾಯಿಸಲು ಸಾಧ್ಯವಾಗದ ಕಾರಣ ಸಂಬಂಧಿಕರೆಲ್ಲರೂ ಬಂದು ತರತರದ ಹೊರೆ ಕಾಣಿಕೆ ತಂದು ಸುಧಾರಿಸಿ ಔತಣವನ್ನು ಏರ್ಪಡಿಸುತ್ತಿದ್ದರು. ಹಾಗೆಯೇ ಇನ್ನೊಂದು ಮನೆಯಲ್ಲಿ ಇಂತಹ ಕಾರ್ಯಕ್ರಮವಾದಾಗ ಇತರರು ಸೇರಿ ಇದೇ ರೀತಿ ಕಾರ್ಯಕ್ರಮವನ್ನು ಸುಧಾರಿಸುತ್ತಿದ್ದರು. ರೋಸ್ ಕಾರ್ಯಕ್ಕೆ ಯಾವ ರೀತಿ ಹೊರೆ ಕಾಣಿಕೆ ತರುತ್ತಿದ್ದರೆಂದು ತಾವು ನೋಡಲಿಚ್ಛಿಸುವಿರಾ? ಹೌದು, ಹಾಗಾದರೆ ಇದು ಇಲ್ಲಿದೆ. ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದಾರೆ ರೋಸ್ ಕಾರ್ಯಕ್ರಮದ ಆಕರ್ಷಣೀಯ ದೃಶ್ಯ ರೋಸ್ ಹೊರೆ ಕಾಣಿಕೆ. ಇದರ ಮುಂದಾಳತ್ವವನ್ನು ವಹಿಸುತ್ತಿದ್ದಾರೆ ಶ್ರೀ ಪೀಟರ್ ನೊರೊನ್ನ. ನಮ್ಮ ಕರತಾಳದಿಂದ ಹಾಗೂ ವಾದ್ಯ ಸಂಗೀತ कसे झाले बहीण मुनी बरे झाले मुनिया आता आमका इल्ले डान्स करूया म्हणून म्हणताने किती म्हणता तुम्ही करूया की ಧನ್ಯವಾದಗಳು. ಸುಂದರವಾದ ಹೊರೆ ಕಾಣಿಕೆಯನ್ನು ಈ ಕುಟುಂಬದವರಿಗೆ ತಂದುಕೊಟ್ಟದ್ದಾಗಿ. ಪ್ರಿಯರೇ, ಈಗ ಅಡುಗೆಗಾಗಿ ಎಲ್ಲಾ ಸಾಮಗ್ರಿಗಳು ಬಂದವು.
ರೋಸ್ಗಾಗಿ ತೆಂಗಿನಕಾಯಿಯೂ ಬಂತು. ಈಗ ಈ ತೆಂಗಿನಕಾಯಿಯನ್ನು ಮದುಮಗನ ತಂದೆ ಶ್ರೀ ಎವರೆಸ್ಟ್ ಡಿಸೋಜಾರವರು, ಮದುಮಗನ ದೊಡ್ಡಪ್ಪ ಶ್ರೀ ಫಿಲಿಪ್ ಡಿಸೋಜಾರವರ ಕೈಗೆ ಹಸ್ತಾಂತರಿಸುವರು. ಹಸ್ತಾಂತರಿಸುವಾಗ ಜೋರದ ಚಪ್ಪಾಳೆಯನ್ನು ಕೊಡೋಣ. ಈಗ ರೋಸ್ ಕಾರ್ಯಕ್ರಮದ ಪ್ರಮುಖ ಭಾಗ ಈಗ ನಡೆಯಲಿರುವುದು. ಶ್ರೀ ಫಿಲಿಪ್ ಡಿಸೋಜಾರ್ ಅವರು ತೆಂಗಿನಕಾಯಿಯನ್ನು ಒಡೆಯುವರು. ಆಗ ನಾವು ಜೋರಾದ ಚಪ್ಪಾಳೆಯನ್ನು ಕೊಡೋಣ. ಮದುಮಗನ ಮಾವ ಶ್ರೀ ಫಿಲಿಪ್ ಪಿಂಟೋರ್ ಅವರು ಈಗ ಮುಂದೆ ಬಂದು ಕುಂಬಳಕಾಯಿಯನ್ನು ಕತ್ತರಿಸುವುದು. ರೋಸ್ ಕಾರ್ಯದ ಊಟಕ್ಕೆ ಕುಂಬಳಕಾಯಿಯನ್ನು ಮಾಂಸ ಅಥವಾ ಸಿಗಡಿಯೊಂದಿಗೆ ಬೆರೆಸಿ ಪದಾರ್ಥವನ್ನು ಮಾಡುತ್ತಿದ್ದರು. ಇದು ರೋಸಿನ ಪ್ರಧಾನ ಖಾದ್ಯವಾದ್ದರಿಂದ ಕಾರ್ಯಕ್ರಮದಲ್ಲಿ ಕುಂಬಳಕಾಯಿಯನ್ನು ಕತ್ತರಿಸುವುದಾಗಿದೆ. ತೆಂಗಿನಕಾಯಿಯನ್ನು ಒಡೆದು 2 ಭಾಗ ಮಾಡಿ ಆಯಿತು. ಈಗ ಅದನ್ನು ತುರಿಯುವ ಸಮಯ. ಹತ್ತಿರದ ಸಂಬಂಧಿಗಳು ಬಂದು ತೆಂಗಿನಕಾಯಿಯನ್ನು ತುರಿಯುವುದು. ಚಪ್ಪಾಳೆಯನ್ನು ಕೊಡುತ್ತಾ ಅವರನ್ನು ಪ್ರೋತ್ಸಾಹಿಸುವುದು. ಈಗ ಮನೆಯ ಯಜಮಾನಿ ಶ್ರೀಮತಿ ಸಬಿತಾ ಡಿಸೋಜಾರ್ ಅವರು ರೋಸ್ ಹಿಂಡುವ ಸಂಪ್ರದಾಯವನ್ನು ನಮ್ಮ ಮುಂದೆ ಮಾಡುವರು. ಧನ್ಯವಾದಗಳು. ಈಗ ಮದುಮಗ
ರಾಯ್ಸ್ಟನ್ ರವರ ಜೊತೆ ಹಾಗೂ ಹೆತ್ತವರ ಕುಟುಂಬಸ್ಥರ ಜೊತೆಗೂಡಿ ಮಗದೊಮ್ಮೆ ಈ ವೇದಿಕೆಗೆ ಬರುವರು. ವಾದ್ಯ ಸಂಗೀತದೊಂದಿಗೆ ಹಾಗೂ ನಮ್ಮ ಚಪ್ಪಾಳೆಯ ಮೂಲಕ ಅವರನ್ನು ಪುನಃ ಈ ವೇದಿಕೆಗೆ ಸ್ವಾಗತಿಸುವುದು. ಹತ್ತಿರದ ಸಂಬಂಧಿಕರು ತೆಂಗಿನ ಹಾಲನ್ನು ಬಟ್ಟಲಲ್ಲಿ ತರುವ ವಾಡಿಕೆ ಇದೆ. ಅಂತೆಯೇ ಕೊಬ್ಬರಿ ಎಣ್ಣೆಯು ಮದುಮಗನ ತಾಯಿಯ ಕೈಯಲ್ಲಿರುವುದು. ಈಗ ಮದುಮಗನ ಮಾವ ಶ್ರೀ ಜೋಸೆಫ್ ಪಿಂಟೋರವರು ಮದುಮಗನಿಗೆ ದೇವರ ಆಶೀರ್ವಾದವನ್ನು ನೀಡಿ ರೋಸಿಗೆ ಕುಳಿತುಕೊಳ್ಳಿಸುವುದು. ಚಪ್ಪಾಳೆ. ಕಲ್ಪವೃಕ್ಷದ ಫಲ ತೆಂಗಿನಕಾಯಿ. ಅದರ ಹಾಲು ಶುದ್ಧತೆಯ ಸಂಕೇತ. ಈ ತೆಂಗಿನ ಹಾಲಿನಲ್ಲಿ ಎಲ್ಲ ರೀತಿಯ ಔಷಧೀಯ ಗುಣಗಳಿವೆ. ಅದಕ್ಕಾಗಿ ಈ ಹಾಲನ್ನು ಮದುಮಗನ ಮುಖಕ್ಕೆ, ಮೈಗೆ, ಕೈಗೆ ಹಚ್ಚುವುದಾಗಿದೆ. ಇದರಿಂದ ಮದುಮಗನ ಮುಖದಲ್ಲಿ ನವಕಾಂತಿ ಹಾಗೂ ಶ್ವೇತ ವರ್ಣ ಬರುವುದು. ಅಂತೆಯೇ ಮದುಮಗನ ಕಿವಿಗೆ ತೆಂಗಿನ ಎಣ್ಣೆಯನ್ನು ದೇಹ ತಂಪಾಗಲೆಂದು ಹಾಕುವ ವಾಡಿಕೆ ಇದೆ. ಮದುಮಗನ ಹಿಂದಿನ ಜೀವನ ಕೊಂಡಾಡಿ ಮುಂದಿನ ಜೀವನ ಉಜ್ವಲವಾಗಲೆಂದು ಆಶಿಸಿ ಹಾಡುವ ಶೋಭಾನ ಹಾಡನ್ನು ಕೊಂಕಣಿಯಲ್ಲಿ ವೊವಿಯೋ ಎಂದು ಕರೆಯುವರು. ಇದನ್ನು ಶುದ್ಧ ಕೊಂಕಣಿ ಭಾಷೆಯಲ್ಲಿ ಮಾತ್ರ ಹಾಡುವಂಥದ್ದು. ಈಗ ವೊವಿಯೋ ಗಾಯಕಿಯರು ತಮ್ಮ ಗಾಯನವನ್ನು ಆರಂಭಿಸುವುದು. Oye, bangka pilo mana tukar serginca dewa bapa. Anenggalan dalam nak boleh kado kurisa wikodiso juga kris perita bersambing. Oye, kurisa wikodiso juga kris perita bersambing. Anenggalan dalam nak boleh kado kurisa wikodiso juga kris perita bersambing. Oye, kurisa wikodiso juga kris perita bersambing. Aprasati watli dali di wati piloro sup tawareta waitu. Oye, ujmi pilo rasu lengka warta wibapai tuji. Watli dali di wati piloro sup tawareta waitu. Oye, ujmi pilo rasu lengka warta wibapai tuji. Rasaja basemati yang segasa magasa rasa berita berkarasa. Oye, kisu mogaso rasu warta wibapai. Rasaja basemati yang segasa magasa rasa berita maulyansa. Oye, kisu mogaso rasu warta. Ailen daru adalen cukla ate diuna uklam cawareta. Oye, chukla hatu dimnu klam chawareta. Ailen daru lukan jalen cukla wareta kamcha ate diuna ಈಗ ಮದುಮಗನ ಮಾವ ಸ್ನಾನಕ್ಕೆಂದು ಕೈ ಹಿಡಿದು ಎಬ್ಬಿಸಿ ಕರೆದು
ಸಮಯವಿದೆ. ಕುಟುಂಬದ ಕಾರ್ಯಕ್ರಮವೆಂದಾಗ ಎಲ್ಲರೂ ಸಂತೋಷದ ಸಾಗರದಲ್ಲಿ ತೇಲಾಡುತ್ತಾರೆ, ಕುಣಿದು ನಲಿದಾಡುತ್ತಾರೆ. ಹಾಗಾಗಿ ಈಗ ಮಾಡುವ ನೃತ್ಯಕ್ಕೆ ಬೈಲಾ ಎಂದು ಹೆಸರು. ಸೊ ಆರ್ ಯು ರೆಡಿ ಫಾರ್ ಬೈಲಾ? Here we go. ಮದುಮಗ ಆಲ್ವಿನ್ ಸ್ನಾನ ಮುಗಿಸಿ ಪುನಃ ವೇದಿಕೆಗೆ ಬರುವಾಗ ನಾವೇನ್ ಮಾಡ್ಬೇಕು? ಡ್ಯಾನ್ಸ್ ಅಲ್ಲ, ಈಗ ಚಪ್ಪಾಳೆಯನ್ನು ಕೊಡಿ. ಹೌದು, ಮದುಮಗನಿಗೆ ರೋಸ್ ಹಚ್ಚಿ ಆಯ್ತು. ಶ್ವೇತ ವರ್ಣದಿಂದ ಮದುಮಗ ಕಂಗೊಳಿಸುತ್ತಿದ್ದಾನೆ, ಹೌದಲ್ವೋ? ಹಾಗಾದ್ರೆ ಪುನಃ ಚಪ್ಪಾಳೆಯನ್ನು ಕೊಡೋಣವೇ? ಧನ್ಯವಾದಗಳು. ಪ್ರಿಯರೇ, ಸಂಭ್ರಮದ ಊಟ ತಯಾರಿದೆ. ಈ ಊಟವನ್ನು ಶ್ರಮಪಟ್ಟು ಪ್ರೀತಿಯಿಂದ ತಯಾರಿಸಿದವರು ಕುಟುಂಬಸ್ಥರು ಹಾಗೂ ವಾಳೆಯ ಸದಸ್ಯರು. ಈಗ ವಾಳೆಯ ಗುರುಕಾರ ಶ್ರೀ ವಿಕ್ಟರ್ ಮೆಂಡೋನ್ ಸರ್ ಅವರು ನೆರೆದ ಸರ್ವರಿಗೂ ನೀರನ್ನು ನೀಡಿ ಊಟಕ್ಕೆ ಕರೆ ನೀಡುತ್ತಾರೆ. रसाच्या कार्यक्रम आयले तुमकां सुमेस्तान वाडागरांनी मेळून तयार केले जेवणाक उदक आयले. ದೇವರಿಗರು ಧನ್ಯವಾದಗಳು. ಪ್ರಿಯರೇ, ಸಂಭ್ರಮದ ಊಟ ತಯಾರಿದೆ. ಮೊದಲು ಊಟ ಮಾಡಲಿಚ್ಛಿಸುವರು ಊಟವನ್ನು ಮಾಡುವುದು, ಬೈಲಾ ಡ್ಯಾನ್ಸ್ ಮಾಡಲಿಚ್ಛಿಸುವರು ಬೈಲಾ ಡ್ಯಾನ್ಸ್ ಅನ್ನು ಮಾಡುವುದು. ಪ್ರಿಯರೇ, ಹೇಗಿತ್ತು ಊಟ? ಮತ್ತೆ ನಮ್ಮ ಬೈಲಾ ಡ್ಯಾನ್ಸ್? ಧನ್ಯವಾದಗಳು. ಹಾಗಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಮಂಗಳೂರು ವಿಶ್ವವಿದ್ಯಾನಿಲಯ, ಮಂಗಳ ಗಂಗೋತ್ರಿ ಕೊಣಾಜೆ, ಗ್ರಾಮ ಪಂಚಾಯತ್ ಕೊಣಾಜೆ, ಮಂಗಳ ಗ್ರಾಮೀಣ ಯುವಕ ಸಂಘ ಕೊಣಾಜೆ, ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಗ್ರಾಮ ಚುವಾಡಿ ಕೊಣಾಜೆ, ಸುಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಂಗಳೂರು, ರಾಷ್ಟ್ರೀಯ ಸೇವಾ ಯೋಜನೆ ಮಂಗಳೂರು ವಿಶ್ವವಿದ್ಯಾನಿಲಯ, ಇವರೆಲ್ಲ ಪದಾಧಿಕಾರಿಗಳಿಗೂ ಎಲ್ಲ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳು. अस्सलामु अलैकुम वरहमतुल्लाहि वबरकातुह. ईद पनायोला झूठे हबीबर और तवारी ജീവിതന്നാനെ ബിയോരിലും നൽകി കരം പിടിച്ചേ നടന്നു. ഈന്തപ്പന
അകമുണറും അനുഭൂമി നഗർന്ന് റസൂലരെ വരണം സത്യവിലക്ക് മരത്തണലോറും സുഫയൊരുത്തിയവൻ മുകില് സൽമുടി മുത്തുകൾ കോർത്ത ഹദീസുകൾ നെഞ്ചിലെഴുതിയ രാസഹദ് അനുപമ താരസമാനർ സാത്വികരേ ദേശങ്ങൾ തേടി അലഞ്ഞവരുണ്ടവർ പുണ്യ സ്വഹാബ നേരിൻ തെളിദീപം തെളിയിച്ചവരിൽ ചൊരിയുന്നു സലാമ. ബിസ്മില്ലാഹിർറഹ്മാനിർറഹീം. വമാ അർസൽനാക ഇല്ലാ റഹ്മതൻ ലിൽ ആലമീൻ. യാ മുറാദി യാ മറാമി യാ നബി സല്ലല്ലാഹു അലൈഹി വസല്ലം. മൗലായ 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 മൗലാ മൗലായ 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 മൗലാ മൗലായ 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 മൗലാ ആമിൽ തസക്കുരി ജീറാനിൻ ബിസി സലമി മാസജ്ത ദം അൻജറാമിൽ മുഖ്ലത്തിൻ ബിദമി മൗലായ സല്ലി വസല്ലിം ദായിമൻ അബദാ ലാ ഹബീബിക ഖൈർ ഖൽഖി കുല്ലിഹിം അംഹബാതിർ റീഹു മിൻ തിൽഖാഇ ഖാലിമത്തിൻ വ അഉമാദൽ ബർഖു ഫീൽ
الفريقين من رب ومن أجب نبينا الأمير النائي فلا أحد أبر في قولي لا منه ولا نأبي مولاي صل وسلم دائما أبدا على حبيبك خير الخلق كلهم والجن تأتيف والأنوار ساتحة والحق يظهر مما نوى من كلمه أهو وسم فعلا البشائر لم تسمع وبركة الإنذار لم تشمل ببدي ما أخبر الأقوام كائنهم بأن دينهم المؤوج لم يكن مولاي صل وسلم دائما أبدا على حبيبك خير الخلق كلهم يا أكرم الخلق ما لمن ألوذ به سواك للحديث الأميم يا ربي بالمصطفى بلغ مقاصدنا واغفر لنا ما مضى يا واسع الكرم يا ربي بالمصطفى بلغ مقاصدنا واغفر لنا ما مضى يا واسع الكرم مدد 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 يا رسول الله مدد 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 يا حبيب الله المدد 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 يا رسول الله المدد 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 يا حبيب الله يا جد السلالة سلالة يا مجمع كمالا يا جد السلالة سلالة يا مجمع كمالا يا جميل في جمالا يا جميل في جمالا جمال كلامي سالا جمال كلامي سالا فائق للبدور رحمة وكتبتم من نورا نورا أستاذنا أدورا أستاذنا أدورا إن تتم رسالة اللهم اللهم صل على سيدنا محمد فمحمدنا وسيدنا أهلا وسهلا في دارتي اللهم اللهم صل على سيدنا محمد أول മൈദരായി പാടച്ചു വെച്ച മുഹമ്മദാ ബദരിലോമ്പതൻ ലംഘിടുന്നോരെ കാണുവാൻ വിധി ഏകല്ല അസ്സലാത്തു വസ്സലാമു അലൈക യാ റസൂലല്ലാഹ് അസ്സലാത്തു വസ്സലാമു അലൈക യാ ഹബീബല്ലാഹ് തിലാകായിട്ടാരെ കാസില്ലാത്തോ പെണ്ണെ നങ്ക് വേണ്ട ചെണ്ടാരെ കാസില്ലാത്തോ പെണ്ണെ നങ്ക് വേണ്ട ചെണ്ട
അസ്സലാമു അലൈക്കും വറഹ്മത്തുള്ളാഹി തആല വബറകാതുഹു. മധുരമാനു മദീന കണ്ടിടുവാൻ കൽബിൽ മോഹമാനു മദീനയിൽ അനന്തിടുവാൻ. മധുരമാനു മദീന കണ്ടിടുവാൻ കൽബിൽ മോഹമാനു മദീനയിൽ അനന്തിടുവാൻ. ആശികീങ്ങൾ ആശിക്കും പൂമദീന ആശയേറെയുണ്ട് കണ്ടിടുവാൻ പുണ്യമദീന. ആശികീങ്ങൾ ആശിക്കും പൂമദീന ആശയേറെയുണ്ട് കണ്ടിടുവാൻ പുണ്യമദീന. മധുരമാണു 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 മദീന മധുരമാണു 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 മദീന മധുരമാണു മദീന കണ്ടിടുവാൻ കൽബിൽ മോഹമാനു മദീനയിൽ അനന്തിടുവാൻ. ആശികീങ്ങൾ ആശിക്കും പൂമദീന ആശയേറെയുണ്ട് കണ്ടിടുവാൻ പുണ്യമദീന. അല്ലാഹ് സൂര്യലോകം പാടിയുള്ള ബദരീങ്ങളെ സുവർഗത്തിൽ സ്തുതി തിങ്ങും മഹിമയോരേ. സൂര്യലോകം പാടിയുള്ള ബദരീങ്ങളെ സുവർഗത്തിൽ പാറി മതി സര സര
بربي جل الله وفي قلبي خير الله نور محمد صلى الله لا إله إلا الله آتل نبيയുടെ മകൾ ഫാത്തിമ താരേ താരേ പ്രിയ പിഴർ ഫാത്തിമ മധുവരണ പൂവല്ലേ മധുര
മുത്തുരമാല കോത്ത പെണ്ണ് പോലെ മാ ചന്തത്തു ചേല് ചന്ദനത്തോ ഗംബെമാ മയിലരോ നടത്തമാ മയിലരോ രാഗമാ മയിലരോ നടത്തമാ മയിലരോ രാഗമാ കൊയില കൊയില ഈ പെണ്ണൊരു കൊയില ഗിനിയ ഗിനിയ ഈ പെണ്ണൊരു ഗിനിയ മുത്തുരമാല കോത്ത പെണ്ണ് പോലെ മാ ചന്തത്തു ചേല് ചന്ദനത്തോ ഗൊമ്പെമ ഗുഡ് ജബൽ കടല വന്ന് സരി സരിരോ സോതെമ സമ്പുതരോ കാത്ത് വന്ന് കാത്ത് പാട്ട് പാടല് കണ്ടോ ആ കളികള് വീസോത്തും കാത്തോ ഈ നാലല് മതിമറങ്ങണി മുത്തുരമാല കോത്ത പെണ്ണ് പോലെ മാ ചന്തത്തു ചേല് ചന്ദനത്തോ ഗൊമ്പെമ മുത്തുരമാല കോത്ത പെണ്ണ് പോലെ മാ ചന്തത്തു ചേല് ചന്ദനത്തോ ഗൊമ്പെ സീറല്ലേ
शिरोधिवासिनि विष्णुविलासिनि विष्णुते
ಪಟಾಕಿ ಮಗುವಿನ ಚಟಾಕಿ ನಾನು ಈ ಕಾಲ ದೇವರ ದಯವಿಟ್ಟು ಮನದವಾಗಿ ಬರ್ತಂತು ನಾನಾ ಮತ್ತು ಬೆಳಿಗ್ಗೆ ಮತ್ತು ನಮ್ಮ ಆಸೆ ಪ್ರಕಾರ ಇಡೀ ರಾಜ್ಯ ಮತ್ತು 9 ಮಂದಿ ನಾನಾ ಜನ ರಾಜ್ಯ ಮತ್ತು 9 ಮಂದಿ ಕಲಿಗಡೆ ಅನೇಕ ಹೆಚ್ಚು ಕಮ್ಮಿ ಏರ್ಪೇಳಿ ತಪ್ಪದ ಪರಂಪರೆ ಮುಯ್ಯನ್ ಛತ್ರದ ಕಲವಾಯಿಕ ಮಿತ್ತು ಸ್ವಾಮಿನ తర్వాత ఉన్న చెట్టు భూమి తప్పనే గడ్డి కాపు కనపడరంటే 60 పేమెంట్ ఇస్తా ముజిరోక బండ సిందేరు రాజగట్టే ఉల్లాంది కొన్నుడు కబరి మట్టే మాదేవి జాగ జనాదన దేవి ಕಟ್ಟಿಯರು 10
ಈಸಿರು ವಿರರ ವೈದ್ಯರು ಕುಡರ ಹುಡಿಯರು ಒಪ್ಪುದೊಲೈಡು ಮಡಗು ಮದತಿರು ಲೈಟಿಯಾದೊಂದು ನಿಂದುರೊಂದು ತತ್ತು ಪಾರೊಂದು ರೆಕ್ಕೆ ಕೊಡೊಂದು ಅಂಕೆ ತತ್ತೊಂದು ಒಂಜೆ ನೊಂಜೆನು ಅಡಿಕು ಪಾಡೊಂದು ಮುಂಚಿ ಕಾರಡು ಕುದುದು ಪರಗೊಂದು ಕರುವ ಚಿಂಜಿದು ಕಟ್ಟಿ ಕೆಲದೊಂದು ಮುಂಚಿ ಕಾರಡು ಕುದುದು ಪರಗೊಂದು ಕರುವ ಚಿಂಜಿದು ಕಟ್ಟಿ ಕೆಲದೊಂದು
ಸಂಸ್ಕೃತಿನ ಇದು ಎಲ್ಲ ದೃಶ್ಯ ವರ್ಣನೆ ಮಲ್ಪರೆ ಸಾಧ್ಯ ಇದ್ದೀನಲ್ಲ ಸ್ವಲ್ಪ ಕೊರಗಾಯಿದ್ದೀನಲ್ಲ ಕುಟುಂಬದ ಹೆಸರನ್ನು ತೋಜಾವನಂಚಿನ ಒಂಜಿ ಎಲ್ಲ ವ್ಯವಸ್ಥೆನ ನಮ್ಮ ಇನಿ ಕೊರಾಜೆ ಗ್ರಾಮೋತ್ಸವದ ವೇದಿಕೆ ಮಲ್ಪದ ಈ ತುಳುನಾಡ ವೈಭವದ ಪ್ರಸಾದನ ಕಾರ್ಯಕ್ರಮ ಪ್ರಸಾದನ ಮಂತಿನಂಚಿನ ಶ್ರೀಯುತ ಭಾಸ್ಕರ್ ಶ್ರೀ ನವೀನ್ ಬೊಕ ಈ ತಂಡದಗಳಿಗೆ ಎಂಗಲ ಗ್ರಾಮಸ್ಥರ ಪರವಾದ ಸಭೆ ಸಂದಾಯಕ ಮಂತೊಂದುಲ್ಲ ಅಂಚನೆ ಈ ಕಾರ್ಯಕ್ರಮದ ಗೋಡಾನಂಚಿನ ಹಿನ್ನೆಲೆ ಗಾಯನ ನಮ್ಮ ಹಿರಿಯರು ಪೂರ್ವಜರು ಹಾಕಿಕೊಟ್ಟಂತಹ ಒಳ್ಳೆಯ ಹಾದಿ ನಮ್ಮ ಸಂಸ್ಕೃತಿ ಇದನ್ನು ಕಲಿಬೇಕಿದ್ರೆ ನಮ್ಮ ಗ್ರಾಮಗಳಿಗೆ ಬಂದು ಗ್ರಾಮದ ಹಿರಿಯರೊಂದಿಗೆ ಒಡನಾಟದಿಂದ ನಮಗೆ ಅದು ಸಾಧ್ಯ. ಅದು ಇವತ್ತು ಕೋಣಾಜೆ ಗ್ರಾಮದಲ್ಲಿ ನಿರಂತರವಾಗಿ ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ಇಂತಹ ಒಂದು ಕಲೆ ನಮಗೆ ಪ್ರಾಪ್ತಿಯಾಗ್ತದೆ. ಇಂತಹ ಒಂದು ಮಾರ್ಗದರ್ಶನವನ್ನು ನೀಡಿದಂತಹ ಎಲ್ಲ ಸಂಘಟಕರಿಗೆ ಆ ಭಗವಂತನ ಕೃಪೆ ಇರಲಿ ಅಂತ ಹೇಳಿ ನಮ್ಮ ವಿಶ್ವವಿದ್ಯಾಲಯ ರಾಷ್ಟ್ರೀಯ ಸೇವಾ ಯೋಜನೆಯ ಪರವಾಗಿ ಹಾರೈಸುತ್ತಾ ಮಗದೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ.